ಸ್ನೇಹಿತರೆ, ಆಕಾಶವೇ ಮಿತಿ, ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳುವಂಥ ವಿಶೇಷವಾದ ಕನ್ಸೆಪ್ಟ್ನ ಕಾರ್ಯಕ್ರಮ. ನಮ್ಮ ಜೊತೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಶಿಕ್ಷಣದ ಶಿಖರ ಇದೆ. ಅವ್ರ ಜೊತೆ ಮಾತಾಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ. ಅವರ ಶೈಕ್ಷಣಿಕ ಜೀವನದಲ್ಲಿ ಅವರು 8 ಫಸ್ಟ್ ರ್ಯಾಂಕ್ಗಳನ್ನು 8 ಗೋಲ್ಡ್ ಮೆಡಲನ್ನು ಸಂಪಾದಿಸಿಕೊಂಡವರು. LLBನಲ್ಲಿ ಕೂಡ ಅವರಿಗೆ ರ್ಯಾಂಕ್ ಸಿಕ್ಕಿರ್ತಕ್ಕಂಥದ್ದು, ಫಸ್ಟ್ ರ್ಯಾಂಕ್ ಸಿಕ್ಕಿರ್ತಕ್ಕಂಥ ಫಸ್ಟ್ ಇಯರಲ್ಲಿ. ಮತ್ತು ಅವರು ಎಲ್ಲ ಥ್ರೂ ಔಟ್ ಗೋಲ್ಡ್ ಮೆಡಲ್ ತಗೊಳ್ತಾ ಹೋಗಿದ್ದಾರೆ. ಅತಿ ಉನ್ನತವಾಗಿರ್ತಕ್ಕಂತಹ ಬ್ಯಾಂಕ್ ಉದ್ಯೋಗವನ್ನು ಸಂಪಾದಿಸಿಕೊಂಡಿದ್ದಾರೆ. ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅವರು ರೀಜನಲ್ ಚೇರ್ಮನ್ ಅಂತ ಹುದ್ದೆ ತನಕ ಅಲಂಕರಿಸಿರ್ತಕ್ಕಂಥವ್ರು. ಸ್ನೇಹಿತರೆ, ಈ ವ್ಯಕ್ತಿಯ ಸಾಧನೆಗಳನ್ನು ನೋಡ್ತಾ ಹೋದಾಗ ಯಾವುದೇ ವಿದ್ಯಾರ್ಥಿ ರೋಮಾಂಚನಗೊಳ್ಳಲೇಬೇಕು. ಅವರು ಶೈಕ್ಷಣಿಕ ಸಾಧನೆಗಳನ್ನು ಮಾಡಿದ ಮಾತ್ರ ಅಲ್ಲ, ಅವರು 75ಕ್ಕೂ ಹೆಚ್ಚು ಸಾಂಸ್ಕೃತಿಕವಾಗಿರ್ತಕ್ಕಂತಹ ಡಿಬೇಟ್ಸಲ್ಲಿರ್ತಕ್ಕಂಥ ಪ್ರೈಸನ್ನು ಪಡ್ಕೊಂಡಿದ್ದಾರೆ. ಸೊ ಯೂನಿವರ್ಸಿಟಿ ಲೆವೆಲಲ್ಲಿ ಅವರು ಯಾವತ್ತೂ ಕೂಡ ಫಸ್ಟಲ್ಲಿ ಮಿಂಚ್ತಾ ಇರ್ತಕ್ಕಂಥವ್ರು. ಅಂಥ ಸಾಧನೆ ಕೂಡ ಅವರು ಮಾಡಿದ್ದಾರೆ. ಡಾಕ್ಟರ್ ಕೆ ರಾಜೇಶ್ ನಾಯ್ಕ ಅವರನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಅಕಾಡೆಮಿಕ್ಸಲ್ಲಿ ಮಾತ್ರ ನೀವು ಸಾಧನೆಗಳನ್ನು ಮಾಡಿದಲ್ಲ, ಕಲ್ಚರಲ್ಲಿ ತುಂಬ ಸ್ಟ್ರಾಂಗ್ ಇದ್ರಿ. ಡಿಬೇಟ್ಸಲ್ಲಿ ಯಾವತ್ತೂ ಕೂಡ ಸಾಧನೆಗಳನ್ನು ಮಾಡ್ತಾ ಇದ್ರಿ. ರಾಷ್ಟ್ರ ಮಟ್ಟದ ಡಿಬೇಟಲ್ಲಿ ಕೂಡ ನಿಮಗೆ 2nd ಪ್ರೈಸ್ ಒಮ್ಮೆ ಸಿಕ್ಕಿತ್ತು, ನೆನಪು ಮಾಡ್ಕೊಳ್ಳಿ ಸರ್. ಹೌದು, ಅದು ಹೇಗೆಂದರೆ ಸೆಕೆಂಡ್ BComಗೆ ಮುಟ್ಟಿದಾಗ ಅಲ್ಲಿಯವರೆಗೆ ನನಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವುದೇ ಒಂಥರದ ಸರ್ಟಿಫಿಕೇಟ್ ಇರಲಿಲ್ಲ. ಆವಾಗ ಎಲೋಷಿಯಸ್ ಕಾಲೇಜ್ನಲ್ಲಿ ಚರ್ಚಾಕೂಟ, ಡಿಬೇಟಿಂಗ್ ಸೊಸೈಟಿ ಅಂತೇಳಿ ಇತ್ತು. ಅದರ ಸೆಕ್ರೆಟರಿ ನನಗೆ ಹೇಳಿದರು, ಕಾರ್ಯದರ್ಶಿ, ನೀವು 2 ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತೇವೆ ಅಂತೇಳಿ. ಮತ್ತು ಇನ್ನೊಬ್ರು ಯಾರೋ ಹೇಳಿದರು, ಪಠ್ಯೇತರ ಚಟುವಟಿಕೆಗಳ ಸರ್ಟಿಫಿಕೇಟ್ ಇದ್ದರೆ ಕೆಲಸ ಸಿಗಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ. ಹಾಗೆ ಏನೂ ಗೊತ್ತಿಲ್ಲದೆ ಒಂದು ಚರ್ಚಾ ಸ್ಪರ್ಧೆಗೆ ಹೆಸರನ್ನು ಕೊಟ್ಟದು. ಪ್ರಥಮ ಸ್ಪರ್ಧೆಯಲ್ಲಿ 10 ಜನ ಭಾಗವಹಿಸಿದರೆ ಅದರಲ್ಲಿ ನಂದು 9ನೇ ಸ್ಥಾನ. ಇದು ನೀವು ಮಾರ್ಕ್ಸ್ ಟ್ಯಾಬ್ಯುಲೇಟ್ ಮಾಡಿ ನೋಡಿದರೆ. ಬಟ್ ಏನೆಂದರೆ ಅದು ಪುನಃ ಭಾಗವಹಿಸ್ತಾ ಆತ್ಮವಿಶ್ವಾಸ ಹೆಚ್ಚಿತು. ಅಲ್ಲಿಂದ 10 ಸ್ಪರ್ಧೆಗಳಲ್ಲಿ 9ನೇ ಸ್ಥಾನದಿಂದ ನಾನು ಹೇಳಿದಾಗೆ ಅದು ದಕ್ಷಿಣ ಭಾರತ ಇಂಟರ್ ಯೂನಿವರ್ಸಿಟಿ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಸಿಗುವ ಮಟ್ಟಕ್ಕೆ ಹೋಯಿತು. ಪ್ರತಿ ಝೋನಿಂದ ಟಾಪ್ 2 ಸ್ಪರ್ಧಿಗಳನ್ನು ರಾಷ್ಟ್ರೀಯ ಫೈನಲಿಗೆ ಆಯ್ಕೆ ಮಾಡಲಾಗಿತ್ತು. ದುರದೃಷ್ಟವಶಾತ್ ಅದು ವಾರಣಾಸಿಯಲ್ಲಿತ್ತು. ನಮ್ಮ ಮಂಗಳೂರು ಯೂನಿವರ್ಸಿಟಿಗೆ ಆ ಕಮ್ಯುನಿಕೇಷನ್ ಬಂದದ್ದು ಸ್ಪರ್ಧೆಯ 2 ದಿವಸ ಹಿಂದೆ. ಅದು ಲೇಟಾಗಿ ಕಮ್ಯುನಿಕೇಷನ್ ಬಂತು. ಸೊ ಅವರು ನನ್ನನ್ನು ಆ ಸ್ಪರ್ಧೆಗೆ ಕಳಿಸ್ಲಿಕ್ಕೆ ಆಗಲಿಲ್ಲ. ಅದರಿಂದಾಗಿ ಒಂದು ಅವಕಾಶ ತಪ್ಪಿ ಹೋಯ್ತು. ಇಲ್ಲದಿದ್ದರೆ ನ್ಯಾಷನಲ್ ಫೈನಲಲ್ಲೂ ಒಂದು ಭಾಗವಹಿಸುವ ಒಂದು ಚಾನ್ಸ್ ಸಿಕ್ತಿತ್ತು. ಭಾಗವಹಿಸುವಂಥದ್ದು, ಗ್ಯಾರಂಟಿ ಪ್ರೈಸ್ ತಗೊಂಬರುವಂಥದ್ದು, ಆ ಅರ್ಹತೆ ನಿಮ್ಮ ಹತ್ರ ಖಂಡಿತವಾಗಿತ್ತು ಸರ್. ಅಫ್ಕೋರ್ಸ್ ಅದು ಅದ್ಭುತವಾದ ಸಾಧನೆ, ದೈವಬಲ ಅಂತ ನಾನು ಭಾವಿಸ್ಕೊಳ್ತೇನೆ ಸರ್. MCom ಅಲ್ಲಿ ಕೂಡ ಫಸ್ಟ್ ರ್ಯಾಂಕ್ ತಗೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಯಿತು ವಿತ್ ಗೋಲ್ಡ್ ಮೆಡಲ್. MBA ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಕೂಡ ನಿಮಗೆ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು ಸರ್. ಯಾವ ಕಾಲೇಜ್ ಸರ್ ವಿತ್ ಗೋಲ್ಡ್ ಮೆಡಲ್? ಅದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. ಆವಾಗ ಸ್ನಾತಕೋತ್ತರ ಪದವಿಗಳನ್ನು ಕೇವಲ ಯೂನಿವರ್ಸಿಟಿಯಲ್ಲಿ ಆಫರ್ ಮಾಡಲಾಗ್ತಿತ್ತು. ಯಾವುದೇ ಪ್ರೈವೇಟ್ ಕಾಲೇಜಸ್ಗಳಿಗೆ ಆಗಿನ ಸಿಸ್ಟಮಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ಸೊ ಸ್ನಾತಕೋತ್ತರ ಶಿಕ್ಷಣಕ್ಕೆ ಮಂಗಳೂರು ಯೂನಿವರ್ಸಿಟಿಗೆ, ಮಂಗಳ ಗಂಗೋತ್ರಿಗೆ ಹೋಗಬೇಕಾಗಿ ಬರ್ತಿತ್ತು. ಹಾಗೆ MCom ಹಾಗೂ MBA ಎರಡನ್ನು ನಾನು ಅಲ್ಲಿಯೇ ಮಾಡಿದ್ದೆ. ಹೌದು, 2+2 4 ವರ್ಷಗಳ ಕಾಲ ಮತ್ತೆ ಯೂನಿವರ್ಸಿಟಿಯ ಸಂಪರ್ಕ ಆಯಿತು ನಿಮಗೆ. 2 ಕಡೆ ಕೂಡ ಫಸ್ಟ್ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಸಿಕ್ಕಿದೆ ಸರ್. ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ಸರ್. ಲಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಯಾಕೆ ಲಾ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಲಾ ಮಾಡೋದಕ್ಕೆ ಅದು ಬ್ಯಾಂಕಿಂಗಲ್ಲಿ ಜಾಯಿನ್ ಆದಾಗ ನೋಡಿ, ಬ್ಯಾಂಕಿಂಗಲ್ಲಿ ಕೂಡ ನನಗೆ ಗೈಡೆನ್ಸ್, ಮಾರ್ಗದರ್ಶನ ಹಾಗೂ ಎನ್ಕರೇಜ್ಮೆಂಟ್ ಕೊಟ್ಟಂತ ಹಲವರು ಇದ್ದಾರೆ. ನಾನು ಕರ್ನಾಟಕ ಬ್ಯಾಂಕಿಗೆ ಸೇರಿದಾಗ ಆಗ ಚೇರ್ಮನ್ UV ಭಟ್ರು, MS ಕೃಷ್ಣ ಭಟ್ರು, ಅನಂತ ಕೃಷ್ಣರು ಮತ್ತು ಈಗಿನ MD ಜಯರಾಮ್ ಭಟ್ರು ಅವರೆಲ್ಲ ನನಗೆ ಸಾಕಷ್ಟು ಎನ್ಕರೇಜ್ಮೆಂಟ್ ಮತ್ತು ಮಾರ್ಗದರ್ಶನ ನೀಡಿದ್ದಾರೆ. ಆವಾಗ ನಾನು CIB ಮುಗಿದ ಕೂಡಲೇ, ಅದು ಬ್ಯಾಂಕರ್ಸ್ ಎಕ್ಸಾಮ್, ಅದು ಮುಗಿದ ಕೂಡಲೇ ಅಲ್ಲಿ ಹೇಳಿದರು ಏನೆಂದರೆ, ಬ್ಯಾಂಕರಿಗೆ ಲಾದು ನಾಲೆಜ್ ವೆರಿ ಎಸೆನ್ಷಿಯಲ್, ಸೊ ವೈ ಡೋಂಟ್ ಯು ಗೋ ಇನ್ ಟು ಸ್ಟಡಿಂಗ್ ಲಾ ಅಂತೇಳಿ. ಆವಾಗ ನನಗೆ ಅನಿಸಿತ್ತು, ಹೇಗೂ ಇಲ್ಲದಿದ್ದರೆ ಆ ಸಮಯ ನಿದ್ರೆ ಅಥವಾ ಸಿನಿಮಾದಲ್ಲಿ ಹೋಗ್ತದೆ, ಅದಕ್ಕಿಂತ ಒಂದು ಕ್ವಾಲಿಫಿಕೇಷನ್ ಆ್ಯಡ್ ಮಾಡಿದರೆ ಭವಿಷ್ಯಕ್ಕೆ ಒಂಥರದ, ನಾವು ಹೇಳ್ತಾವಲ್ಲ ವಿಮೆಯ ಹಾಗೆ, ಇನ್ಶೂರೆನ್ಸ್ನ ಹಾಗೆ ಆಗ್ತದೆ ಅಂತೇಳಿ. ಹಾಗೆ ನಾನು ಲಾ ಕಾಲೇಜಿಗೆ ಸೇರಿದ್ದು. ಮತ್ತು ದೇವರಾಜರು ಕೂಡ ಸಾಕಷ್ಟು ಎನ್ಕರೇಜ್ಮೆಂಟ್ ನೀಡಿದರು. ಅವರು ಹೇಳಿದರು, ಇಲ್ಲ ಏನು ತೊಂದರೆ ಆಗೋದಿಲ್ಲ, ನೀವು ಜಾಯಿನ್ ಆಗಿ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಕಂಪ್ಲೀಟ್ ಅಂತೇಳಿ. ಮತ್ತು ಜಾಯಿನ್ ಆದ ಮೇಲೆ ಹಲವಾರು ವಕೀಲರು ಕೂಡ ಅಲ್ಲಿ ಕಲಿಸ್ತಿದ್ದವರು ನನಗೆ ಸಾಕಷ್ಟು ಮಾರ್ಗದರ್ಶನ ಎಲ್ಲ ನೀಡಿದರು. ಇವರು ಎಲಿಜಬೆತ್ ಪಿರೆರಾ ಅಂತೇಳಿ, ಮತ್ತು KP ವಾಸುದೇವರಾಯರು, ಹಾಗೆ ಬೇರೆ ಬೇರೆ ವಕೀಲರು ಕೂಡ ಏನು ಸಹಾಯ ಬೇಕಪ್ಪ. ನಮ್ಮ ಪ್ರೊಫೆಸರ್ ರಾಜೇಂದ್ರ ಶೆಟ್ಟಿ ಆಗಿನ ಪ್ರಿನ್ಸಿಪಾಲ್, ಅವರಿಗೆ ಗೊತ್ತಿತ್ತು ನನಗೆ ಹೇಗೆಂದರೆ ಯಾವಾಗಲೂ ಹೆಚ್ಚು ಟೆಕ್ಸ್ಟ್ ಬುಕ್ ಓದುವ ಆಸಕ್ತಿ ಅಂತೇಳಿ.
ಹಾಗೆ ನಾನು ಒಂದ್ಸಲ ಹೋಗಿ ಅವರಲ್ಲಿ ಹೇಳಿದೆ ಪ್ರಾಬ್ಲಮ್, ಅದು ಲೈಬ್ರರಿಯಲ್ಲಿ 2 ಬುಕ್ ಕೊಡೋದು ಸರ್, ನನಗೆ ಸಾಕಾಗೋದಿಲ್ಲ ಅಂತೇಳಿ. ಕೂಡಲೇ ಒಂದು ವೈಟ್ ಪೇಪರ್ ತೆಗೆದ್ರು, ಬರೆದ್ರು, ಪ್ಲೀಸ್ ಗಿವ್ ಮಿಸ್ಟರ್ ನಾಯಕ್ ಆಸ್ ಮೆನಿ ಟೆಕ್ಸ್ಟ್ ಬುಕ್ಸ್ ಆಸ್ ಈ ರಿಕ್ವೈರ್ಸ್ ಅಂತೇಳಿ. ಅದನ್ನು ನಾನು ಇವತ್ತು ಮರೀಲಿಕ್ಕೂ ಸಾಧ್ಯ ಇಲ್ಲ. ಅವರು ಆ ರೀತಿ ಒಂದು ಇಮ್ಮಿಡಿಯೇಟ್ ಸ್ಪಾಂಟೇನಿಯಸ್ ಹೆಲ್ಪ್ ಕೊಟ್ಟದ್ದು. ಸರ್, ಲಾ ಮಾಡಿದ ನಂತರ CAB ಎಕ್ಸಾಮನ್ನು ಕೂಡ ಅದ್ಭುತವಾಗಿ ಪೂರ್ತಿ ಮಾಡಿದ್ದೀರಿ ಸರ್. 2nd ರ್ಯಾಂಕ್ ರಾಷ್ಟ್ರೀಯ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲಲ್ಲಿ. ಸೊ ಬ್ಯಾಂಕಿಂಗ್ ಅದು ಅದ್ಭುತವಾಗಿರ್ತಕ್ಕಂಥ ಪ್ರವೇಶ ಪರೀಕ್ಷೆ ಇದ್ದ ಹಾಗೆ, ಅಲ್ಲಿ ಕೂಡ ನಿಮಗೆ 2nd ರ್ಯಾಂಕ್ ಸಿಕ್ಕಿತ್ತು ಸರ್. ಅಲ್ಲಿ MCOM ಮತ್ತು MBA ಮಾಡಿದ್ದರಿಂದ ಸಾಕಷ್ಟು ಟಾಪಿಕ್ಸ್ ಅಲ್ಲಿ ರಿಪೀಟ್ ಆಗ್ತದೆ. ನೋಡಿ, ನೀವು ನನ್ನ ಎಲ್ಲ ಕ್ವಾಲಿಫಿಕೇಶನ್ ತೆಗೆದ್ರೆ ದೇ ಆರ್ ಆಲ್ ರಿಲೇಟಿಂಗ್ ಟು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ನಾನು ಸೈನ್ಸಿಂದ ಕಾಮರ್ಸ್, ಕಾಮರ್ಸಿಂದ ಮ್ಯಾನೇಜ್ಮೆಂಟಿಂದ ನಿಮ್ಮ ಆರ್ಟ್ಸಿಂದ ವೆಟರ್ನರಿ ಸೈನ್ಸ್, ಆ ರೀತಿ ನಾನು ಹಾರಿದವನಲ್ಲ. ನಂದೆಲ್ಲ ಹೇಗೆ ಅಂದರೆ ಒಂದು ಚೌಕಟ್ಟಿನೊಳಗೆ ಕ್ವಾಲಿಫಿಕೇಷನ್ ಹೆಚ್ಚು ಮಾಡೋದು. ಸೊ ಹಾಗೆ ಏನಾಗ್ತದೆ ಅಂದರೆ ಒಂದು ಹಂತದ ನಂತರ ನೀವು ಹಿಂದೆ ಕಲಿತದ್ದು ನಿಮಗೆ ಮುಂದೆ ಕಲೀಲಿಕ್ಕೆ ಉಪಯೋಗ ಆಗ್ತದೆ. ಆ ರೀತಿ ನನಗೊಂದು ಆಯಿತು. ಹೌದು. CAB ಆದ ನಂತರ ಮತ್ತೆ ನಿಮಗೆ ಸರ್ 2 PG ಡಿಪ್ಲೊಮಾವನ್ನು ಮಾಡುವಂಥ ಅವಕಾಶಗಳು ಸಿಕ್ಕಿತು. 2ರಲ್ಲಿ ಕೂಡ ನೀವು ಫಸ್ಟ್ ರ್ಯಾಂಕನ್ನು ಪಡ್ಕೊಂಡ್ರಿ ವಿತ್ ಗೋಲ್ಡ್ ಮೆಡಲ್ ಅಂತ. ಭಾಳ ಹೆಮ್ಮೆ ನನಗೆ. ವಿಶೇಷವಾಗಿ ಭಾರತೀಯ ವಿದ್ಯಾಭವನದಲ್ಲಿ ನಿಮಗೆ 1996ಅಲ್ಲಿ PG ಡಿಪ್ಲೊಮಾ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ರ್ಯಾಂಕ್ ಸಿಕ್ಕಿತ್ತು, ಗೋಲ್ಡ್ ಮೆಡಲ್ ಸಿಕ್ಕಿತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ. ಹಾಗೆಯೇ PG ಡಿಪ್ಲೊಮಾನ ಭಾರತೀಯ ವಿದ್ಯಾಭವನ 97ಅಲ್ಲಿ ಪೂರ್ತಿ ಮಾಡಿದ್ರಿ, ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್. ಈ ಸಲ ಟಾಪಿಕ್ ಚೇಂಜ್ ಆಯಿತು, ಪರ್ಸನಲ್ ಮ್ಯಾನೇಜ್ಮೆಂಟ್. ಹೌದು ಸರ್, ಯಾಕೆ 2 ಟಾಪಿಕ್ ಆರಿಸ್ಕೊಂಡ್ರಿ ಅಂತ ಹೇಳಿ? ಅಲ್ಲಿ ಪುನಃ ನೋಡಿ, ನಾನು ಆ ಚೌಕಟ್ಟಿನ ಬಗ್ಗೆ ಹೇಳಿದ್ದೆ. ಬ್ಯಾಂಕಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಫೈನಾನ್ಸ್ ಹೇಗೂ ನನ್ನ MBA ಅಲ್ಲಿ ಸ್ಪೆಷಲೈಸೇಷನ್ ಇತ್ತು. ಬಟ್ ಮಾರ್ಕೆಟಿಂಗ್ ಆ್ಯಂಡ್ ಪೀಪಲ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಅ ಬ್ಯಾಂಕರ್. ಹಾಗಾಗಿ ನಾನು ಆ ಏರಿಯಾಗಳಲ್ಲಿ ಡೈವರ್ಸಿಫೈ ಮಾಡಿದೆ. ನಿಮ್ಗೆ ಆ್ಯಕ್ಚುಲಿ ಹೇಳೋದಿದ್ರೆ, ನಾನು 1994ಅಲ್ಲಿ ಕರ್ನಾಟಕ ಬ್ಯಾಂಕ್ ಸೇರಿದ್ದು ಆ್ಯಂಡ್ ಐ ವರ್ಕ್ ಟಿಲ್ 2005. ಐ ವಾಸ್ ಲಾಸ್ಟ್ ಚೀಫ್ ಮ್ಯಾನೇಜರ್ ಇನ್ ಬಾಂಬೆ. ಆವಾಗ ನನಗೆ ಡಾಕ್ಟರ್ ವಸಂತನ್ ಅಂತೇಳಿ ಮುಂಚೆ ಆಂಧ್ರ ಬ್ಯಾಂಕ್ ಅಧ್ಯಕ್ಷರಾಗಿದ್ದವರು, ನಮ್ಮ SS ನಾಯ್ಕ್ ಲೆಕ್ಕ ಪರಿಶೋಧಕರು ನನ್ನ CV-ಯನ್ನು ಅವರಿಗೆ ಕೊಟ್ಟಾಗ ಅವರು ಸಂತೋಷದಿಂದ ನನಗೆ ಒಂದು ಇಂಟರ್ವ್ಯೂಗೆ ಬಾಂಬೆಯಲ್ಲಿ ಕರೆದ್ರು. ಅಲ್ಲಿ ನನ್ನ ಆಯ್ಕೆ ಆಯಿತು. ಸೊ ಆವಾಗ ನಾನು ರಾಜೀನಾಮೆ ಕೊಟ್ಟು ಅಲ್ಲಿ ಮಸ್ಕತ್ತಿಗೆ ಹೋಗಿದ್ದೆ. ಸೊ ಇಲ್ಲಿ ಕರ್ನಾಟಕ ಬ್ಯಾಂಕ್ ಸೇರಿದ ಕೂಡಲೇ ನಿಮ್ಮ LLB ಆಗಲಿ, CIB ಆಗಲಿ, PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಆಗಲಿ, PG ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಎಲ್ಲ ಕೆಲಸ ಮಾಡುತ್ತಾ ಸೈಡ್ ಬೈ ಸೈಡ್ ಮಾಡಿದ್ದು. ಮತ್ತು PhD-ಯನ್ನು ನಾನು ಆ್ಯಕ್ಚುಲಿ ಮದುವೆ ಆದ ಮೇಲೆ, ಪಾರ್ಟ್ ಆಫ್ ಇಟ್ ವಾಸ್ ಡನ್ ಬಿಫೋರ್ ಮ್ಯಾರೇಜ್, ಪಾರ್ಟ್ ಆಫ್ ಇಟ್ ವಾಸ್ ಡನ್ ಆಫ್ಟರ್ ಮ್ಯಾರೇಜ್. ನಿಜವಾಗಿ ಹೇಳುವುದಿದ್ರೆ ನನ್ನ ಹೆಂಡತಿದ ಪೇಷನ್ಸ್ ಐ ಹ್ಯಾವ್ ರಿಯಲಿ ಟು ಅಡ್ಮೈರ್. ಏಕೆಂದರೆ PhD ಹೇಗೆಂದರೆ ಲಾಸ್ಟ್ 6 ಮಂತ್ಸ್ ಆಗುವಾಗ ನೀವು ಬೆಳಗ್ಗಿಂದ ರಾತ್ರಿವರೆಗೆ ಯು ಲಿವ್, ಬ್ರೀದ್ ಆ್ಯಂಡ್ ಈಟ್ ಯುವರ್ ರಿಸರ್ಚ್. ಸೊ ಅಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಟಾಲರೇಟ್ ಮಾಡಿದ್ದಕ್ಕೆ ಐ ಆಮ್ ಇಟರ್ನಲಿ ಗ್ರೇಟ್ಫುಲ್ ಟು ಮೈ ವೈಫ್. ಸರ್, 2 PG ಡಿಪ್ಲೊಮಾವನ್ನು ಪೂರ್ತಿ ಮಾಡಿದ್ಮೇಲೆ PhD ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ ಸರ್. ಅದು ಸ್ಪೆಷಲ್ ಟಾಪಿಕ್ಕು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನು. ಅದು ಕೂಡ 3 ವರ್ಷದಲ್ಲಿ ನೀವು PhD ಪೂರ್ತಿ ಮಾಡಿದಿರಿ ಸರ್. ಟಫ್ ಜಾಬ್ ಇದು, ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. 7 ಇಯರ್ಸ್ ತಗೊಳ್ತಾರೆ. ನಾನು ನಿಮ್ಗೆ ಹೇಳಿದೆ ಅಲ್ಲ, ಅದೇ ಪಾರ್ಟ್ ಆಫ್ ಇಟ್ ವಾಸ್ ಡನ್ ಬಿಫೋರ್ ಮ್ಯಾರೇಜ್. ಆವಾಗ ಬ್ಯಾಚುಲರ್ ಟೈಮಲ್ಲಿ ನಾನು ಹೇಳಿದೆ, ವಾಟ್ ಎವರ್ ಅದರ್ ಟೈಮ್ ಐ ಯೂಸ್ ಟು ಗಿವ್ ಫಾರ್ ಎಂಟರ್ಟೈನ್ಮೆಂಟ್, ರಿಲ್ಯಾಕ್ಸೇಷನ್ ಎಕ್ಸೆಟ್ರಾ ಎಲ್ಲವನ್ನು ಬದಿಗಿಟ್ಟು ಆ ರಿಸರ್ಚ್ ಕಡೆಗೆ ಗಮನ ಕೊಟ್ಟದ್ದು. ಆ್ಯಂಡ್ ಐ ವಾಸ್ ಫಾರ್ಚುನೇಟ್ ಇನಫ್ ಟು ಗೆಟ್ ಒನ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ಗೈಡ್, ಡಾಕ್ಟರ್ ಕುಸುಮಾಕರ್ ಹೆಬ್ಬಾರ್ ಅಂತೇಳಿ. ಅವ್ರು ಹೇಗೆಂದರೆ, ಹಿ ಈಸ್ ಅ ಗುಡ್ ಟೀಚರ್ ಆ್ಯಂಡ್ ಈಸ್ ಗ್ರೇಟ್ ಆ್ಯಸ್ ಅ ರಿಸರ್ಚರ್. ಅವರಿಗೊಂದು ಆ ಗೈಡೆನ್ಸ್, ಒಂದು ಮಾರ್ಗದರ್ಶನ ನೀಡುವುದು ಒಂದು ಅಪೂರ್ವ ಅನುಭವ. ಅವರ ಅಂಡರ್ ಒಂದು PhD ಮಾಡಿ, ಐ ಆಮ್ ರಿಯಲಿ ಪ್ರಿವಿಲೇಜ್ಡ್ ಟು ಹ್ಯಾವ್ ಡನ್ PhD ಅಂಡರ್ ಇಟ್. ಸರ್, 5 ವರ್ಷದಲ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ, ಇವತ್ತಿನ ತನಕ ಓದ್ತಾ ಇದ್ದೀರಿ, 1 ವರ್ಷ ಕೂಡ ಗ್ಯಾಪ್ ಕೊಡಲಿಲ್ಲ. ಪ್ರತಿ ವರ್ಷ ಒಂದಲ್ಲ ಒಂದು ಡಿಗ್ರಿ ಸಂಪಾದಿಸ್ಕೊಳ್ತಾ ಇದ್ದೀರಿ, ಎಲ್ಲ ಕಡೆ ಕೂಡ ಫಸ್ಟ್ ರ್ಯಾಂಕನ್ನು ಸಂಪಾದಿಸ್ಕೊಳ್ತಾ ಇದ್ದೀರಿ. ಸರ್, ಇದು ಭಾಳ ಅದ್ಭುತ ಅಂತ ನಿಮ್ಗೆ ಅನಿಸಲ್ವಾ? ದೇವರ ಅದ್ಭುತವಾದ ಅನುಭವ ಅಂತ ನಿಮ್ಗೆ ಅನಿಸಲ್ವಾ? ಎಸ್, ಆ್ಯಂಡ್ ನಾನು ಏನೆಂದರೆ, ಐ ಆಲ್ವೇಸ್ ಥ್ಯಾಂಕ್ ಗಾಡ್ ಆ್ಯಂಡ್ ಐ ಆಮ್ ಅ ardent believer and devotee of Shirdi Sai Baba. So I think the blessings of both these divine entities have contributed to whatever little success I have achieved. And plus ನಾನು ಹೇಳಿದೆ ನಿಮಗೆ, ಪೇರೆಂಟ್ಸ್ ಆಗಲಿ, ವೈಫ್ ಆಗಲಿ, ಟೀಚರ್ಸ್ ಆಗಲಿ, ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ಇದ್ದರೆ ಮಾತ್ರ, ಒಂಥರ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗುಡ್ ವಿಶಸ್ ಇದ್ದರೆ ಮಾತ್ರ ಅದು ಸಾಧ್ಯ. ಸೊ ಅದು ಹೇಳ್ತೇವಲ್ಲ, ಮನೆಯಲ್ಲಿ ವಾತಾವರಣ ಸರಿಯಾಗಿದ್ದರೆ ಏನನ್ನೂ ಸಾಧಿಸಬಹುದು. ಸೊ ಐ ಹ್ಯಾವ್ ಟು ಥ್ಯಾಂಕ್ ಆಲ್ ಆಫ್ ದೆಮ್ ಆನ್ ದಿಸ್ ಒಕೇಶನ್. ಸರ್, ವಿಶೇಷವಾಗಿ ನಂಗೆ ಅನಿಸುವಂಥದ್ದು, ಇವತ್ತು ಬಹಳ ದೊಡ್ಡ ಬ್ಯಾಂಕಿನ ಬಹಳ ದೊಡ್ಡ ಅಧಿಕಾರಿಯಾಗಿದ್ದೀರಿ, ಮಸ್ಕತ್ತಲ್ಲಿದ್ದೀರಿ. ಇವತ್ತು ಕೂಡ ಬಟನ್ ಫೋನ್ ಯೂಸ್ ಮಾಡ್ಕೋತೀರಿ, ತುಂಬ ಸಿಂಪಲ್ ಆಗಿದ್ದೀರಿ, ಸರಳವಾಗಿ ಮಾತಾಡ್ತೀರಿ, ಕನ್ನಡ ಹಾಡುಗಳನ್ನು ಹಾಡ್ತೀರಿ, ನೆನಪು ಮಾಡ್ಕೋತಾ ಇದ್ದೀರಿ. ನಂಗೆ ಬಹಳ ಗ್ರೇಟ್ ಅಂತ ಅನಿಸುವಂಥದ್ದು.
ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಯು ಮೈ ಟೇಕ್ ಅ ಪರ್ಸನ್ ಔಟ್ ಆಫ್ ಮ್ಯಾಂಗ್ಳೂರ್ ಬಟ್ ಯು ಕೆನಾಟ್ ಟೇಕ್ ಮ್ಯಾಂಗ್ಳೂರ್ ಔಟ್ ಆಫ್ ಅ ಪರ್ಸನ್ ಅಂತೇಳಿ. ನಮಗೆ ನಮ್ಮ ರೂಟ್ಸ್ ಮತ್ತು ಬೇರು ನೆನಪಿಡುವುದು ಅತಿ ಅಗತ್ಯ. ನೋಡಿ, ಒಂದು 4 ವರ್ಷ, ಒಂದು 10 ವರ್ಷ ಹೋಗಿ ಬೇರೆ ದೇಶದಲ್ಲಿ ಇದ್ದೊಡನೆ ವಿ ಡೋಂಟ್ ಅಂಡರ್ಗೋ ಅ ಟ್ರಾನ್ಸ್ಫಾರ್ಮೇಷನ್. ವಿ ಕೆನಾಟ್ ಫರ್ಗೆಟ್ ವೇರ್ ವಿ ಬಿಗ್ಯಾನ್ ಆ್ಯಂಡ್ ವಿ ಶುಡ್ ನಾಟ್ ಫರ್ಗೆಟ್ ವೇರ್ ವಿ ಬಿಗ್ಯಾನ್. ಏಕೆಂದರೆ ಅಲ್ಲಿಯವರೆಗೆ ಮುಟ್ಟಬೇಕಾದ್ರೆ ಹಿಂದೆ ಕತೆ ದೊಡ್ಡದುಂಟು, ಹಲವಾರು ಪಾತ್ರಧಾರಿಗಳಿದ್ದಾರೆ. ಸೊ ಎಲ್ಲರನ್ನೂ ನಾವು ನೆನಪಿಟ್ಟುಕೊಳ್ಳಬೇಕು, ಯಾವುದೇ ಹಂತದಲ್ಲಿ ಮರಿಬಾರ್ದು. ಮರೆತರೆ ಅದು ಮತ್ತೆ ಉನ್ನತಿ ಇದ್ದದ್ದು ಬೇರೆ ಆಗುವ ಚಾನ್ಸ್ ಉಂಟು. ಸರ್, ನಿಮ್ಮ ಡೆವಲಪ್ಮೆಂಟಲ್ಲಿ ಕರ್ನಾಟಕ ಬ್ಯಾಂಕ್ ಬಹಳ ಲೀಡ್ ಪಾತ್ರ ತಗೊಳ್ತು ಸರ್. ಸೊ ಕರ್ನಾಟಕ ಬ್ಯಾಂಕಲ್ಲಿ ಬಹಳ ದೊಡ್ಡ ಹುದ್ದೆ ತನಕ ಹೋದ್ರಿ ಸರ್. ಬಾಂಬೆನಲ್ಲಿ ಚೀಫ್ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ಸೊ ಇಷ್ಟು ಲಾಂಗ್ ಇಯರ್ಸ್ ಆಫ್ ಕರ್ನಾಟಕ ಬ್ಯಾಂಕ್ ನೆನಪು ಮಾಡ್ಕೊಳ್ಳಿ, ಸರ್ವಿಸ್ ಹೇಗಿತ್ತು ಅಂತ ಹೇಳಿ. ನೋ, ಇಟ್ ವಾಸ್ ಅ ವೆರಿ ಎಕ್ಸೈಟಿಂಗ್ ಫೇಸ್ ಆ ಬ್ಯಾಂಕಿನ ಪ್ರಗತಿಯಲ್ಲಿ. ಆವಾಗ ಏನಾಗಿತ್ತು ಅಂದರೆ, ಫ್ರಮ್ ಅ ರೀಜನಲ್ ಬ್ಯಾಂಕ್ ದ ಬ್ಯಾಂಕ್ ವಾಸ್ ಹ್ಯಾವಿಂಗ್ ನ್ಯಾಷನಲ್ ಆಂಬಿಷನ್. ಮತ್ತು ಅಧ್ಯಕ್ಷರು ಕೂಡ ಆಗ ಯು ವಿ ಭಟ್ರಾಗಲಿ, ಎಮ್ ಎಸ್ ಕೃಷ್ಣ ಭಟ್ರಾಗಲಿ, ಅನಂತ ಕೃಷ್ಣರಾಗಲಿ, ಅವರೆಲ್ಲ ಹೇಗಂತ ಹೇಳಿದರೆ ಅವರದ್ದು ವಿಷನ್ ಭಾರಿ ದೊಡ್ಡದಿತ್ತು. ವಿಷನ್ ದೊಡ್ಡದು ಕೇವಲ ಇದ್ದರೆ ಸಾಲದು. ಅದು ನಿಮ್ಗೆ ಹೇಳ್ತಾರೆ, ಕನಸು ಕೇವಲ ಕಂಡ್ರೆ ಸಾಕಾಗದು, ಆ ಕನಸನ್ನು ನನಸು ಮಾಡಲಿಕ್ಕೆ ಎದ್ದು ಕೆಲಸ ಮಾಡಬೇಕಂತ ಹೇಳ್ತಾರೆ. ಯಾಕಂದರೆ ಕನಸು ಕಾಣೋದು ನಿದ್ದೆಯಲ್ಲಿ ಅಂತೇಳಿ. ಹಾಗೆ ಎದ್ದು ಕೆಲಸ ಮಾಡದಿದ್ರೆ ಕನಸು ಕನಸಾಗಿ ಉಳಿತದೆ. ಅವರು ಕೇವಲ ದೊಡ್ಡ ವಿಷನ್ ಮಾಡೋದು ಮಾತ್ರ ಅಲ್ಲ, ಅವರು ಸ್ವತಃ ಪರಿಶ್ರಮದಿಂದ ಬೇರೆಯವರಿಗೊಂದು ಎಕ್ಸಾಂಪಲ್ ನೀಡ್ತಾ ಇದ್ರು. ಉದಾಹರಣೆಗೆ ಈಗಿನ MD ಜಯರಾಮ್ ಭಟ್ರು, ಆವಾಗ ನಾನು ಕರ್ನಾಟಕ ಬ್ಯಾಂಕಿಗೆ ಜಾಯ್ನ್ ಆದಾಗ ಇಂಡಸ್ಟ್ರಿಯಲ್ ಕ್ರೆಡಿಟ್ ಡಿಪಾರ್ಟ್ಮೆಂಟಲ್ಲಿ ಅವರು AGM. ನಾನು ಸ್ವತಃ ನೋಡ್ತಾ ಇದ್ದೆ, ಪ್ರತಿ ಸಂಜೆ ಅವರ ಮನೆಗೆ ಇಷ್ಟು ರಾಶಿ ಪೇಪರ್ಸ್ ಹೋಗ್ತಾ ಇತ್ತು, ಲೋನ್ ಪೇಪರ್. ಎಷ್ಟೇ ರಾಶಿ ಇದ್ರು ಮರುದಿವಸ ಅದೆಲ್ಲ ಓದಿ ಅವರು ವಾಪಸ್ ತಂದು ಒಂದು ಅಪ್ರೂವ್ ಆದರೆ ಮುಂದೆ ಹೋಗ್ತದೆ ಸಿಗ್ನೇಚರಿಗೆ, ಏನಾದರೂ ಕಮೆಂಟ್ ಇದ್ದರೆ ಅದು ಆಫೀಸರಿಗೆ ವಾಪಸ್ ಬರ್ತದೆ. ಅಂಥ ಒಂದು ಕೆಲವು ಎಕ್ಸಾಂಪಲ್ಗಳನ್ನು ನೋಡಿದ ಅನುಭವ ನಂದು. ಅನಂತ ಕೃಷ್ಣರು ಹೇಗಂತ ಹೇಳಿದರೆ, ಯಾವುದೇ ಡಿಸಿಷನನ್ನು ಎಲ್ಲ ಪ್ಲಸ್ ಆ್ಯಂಡ್ ಮೈನಸ್ ನೋಡಿ ಅವರು ಕೇರ್ಫುಲಿ ಡಿಸೈಡ್ ಮಾಡುವರು. ಸೊ ವಿ ಲರ್ನ್ಟ್ ದಟ್ ವಿ ಹ್ಯಾವ್ ಟು ಬಿ ವೆರಿ ಬ್ಯಾಲೆನ್ಸ್ಡ್ ಇನ್ ಟೇಕಿಂಗ್ ಎ ಡಿಸಿಷನ್. MS ಕೃಷ್ಣ ಭಟ್ರದ್ದು ಇನ್ನೊಂದು ಕ್ವಾಲಿಟಿ ನಾನು ನೋಡಿದ್ದೇನೆಂದರೆ, ಒಂದ್ಸಲ ಅವರು ಡಿಸೈಡ್ ಮಾಡಿದರೆ, ಅವರು ಕೂಡ ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ವೇ ಮಾಡ್ತಾರೆ. ಒಂದ್ಸಲ ಡಿಸೈಡ್ ಮಾಡಿದ ಮೇಲೆ ಯಾರು ಏನು ಹೇಳಿದರೂ ಅವರು ಅದಕ್ಕೆ ಕಿವಿ ಕೊಡುವರಲ್ಲ. he stands by his decision irrespective of whatever. ಯು ವಿ ಭಟ್ರು ಹೇಗಂತ ಹೇಳಿದರೆ, ಆ ಕಾಲದಲ್ಲಿ ಕರ್ನಾಟಕ ಬ್ಯಾಂಕಿಗೆ ಹಲವಾರು ಇಂಟರ್ನಲ್ ಚಾಲೆಂಜಸ್ ಇತ್ತು. ಅವೆಲ್ಲವುಗಳನ್ನು ಒಂಥರ ಧೈರ್ಯದಿಂದ ಅವುಗಳನ್ನೆಲ್ಲ ಸಾಲ್ವ್ ಮಾಡಿ ಬ್ಯಾಂಕನ್ನು ಮುನ್ನಡೆಸಿದರು. ಸೊ ಹಾಗೆ ಕಂಟಿನ್ಯೂಸ್ ಈ 4 ಅಧ್ಯಕ್ಷರಿಂದ ಸಾಕಷ್ಟು ಕಲೀಲಿಕ್ಕಿತ್ತು. ಮತ್ತು ಇನ್ನೊಬ್ಬರು GM ಇದ್ದರು, SM ಶೆಟ್ಟಿ ಅಂತೇಳಿ. ಇಂಗ್ಲೀಷ್ನಲ್ಲಿ ಡ್ರಾಫ್ಟಿಂಗನ್ನು ಕಲಿತದ್ದು ಅವರಿಂದ. ಅವರದಂದರೆ ಆವಾಗ ಅವರು ಫಾರಿನ್ ಬ್ಯಾಂಕಿಂದ ಬಂದವರು ಕರ್ನಾಟಕ ಬ್ಯಾಂಕಿಗೆ. ಅವರು ನನಗೆ ಒಂದು ಕಲಿಸ್ತಿದ್ರು. ಆ ಕಾಲದಲ್ಲಿ ನಿಮ್ಮ ಕಂಪ್ಯೂಟರ್ ಎಲ್ಲ ಹೆಚ್ಚಿರಲಿಲ್ಲ ಮತ್ತು ಇಮೇಲ್ ಇರಲಿಲ್ಲ. ಸೊ ಏನೆಂದರೆ, ಯಾರಾದರೂ ನಿಮಗೆ ಲೆಟರ್ ಟೈಪ್ ಮಾಡಿ ಸಿಗ್ನೇಚರಿಗೆ ಕೊಟ್ಟರೆ ಇನ್ಸಿಸ್ಟ್ ಆನ್ ದ ಎನ್ವೆಲೋಪ್ ಬೀಯಿಂಗ್ ಅಟ್ಯಾಚ್ ಟು ದ್ಯಾಟ್. ಏಕೆಂದರೆ ಲೆಟರ್ ಸೈನ್ ಮಾಡಿದ ಮೇಲೆ ರಾಂಗ್ ಅಡ್ರೆಸ್ಸಿಗೆ ಹೋಗುವ ಚಾನ್ಸ್ ಉಂಟು ಅಂತೇಳಿ. ಹಾಗೆ ಹಲವಾರು ವಿಷಯಗಳನ್ನು ಅವರಿಂದ ಕೂಡ ಕಲಿತಿದ್ದೆ. ಸರ್, ನಿಮಗೆ ನಿಮ್ಮ ಯೂತಲ್ಲಿ ಬಹಳ ಅದ್ಭುತವಾದ ಒಂದು ಟರ್ನಿಂಗ್ ಪಾಯಿಂಟ್ಸ್ ಬಂತು. ಈ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜಿನ ಮೂಲಕ ವಿದೇಶ ಯಾತ್ರೆ ಮಾಡುವಂಥ ಚಾನ್ಸ್ ಸಿಕ್ಕಿತ್ತು. ಹೌದು ಸರ್, ನೆನಪು ಮಾಡ್ಕೊಳ್ಳಿ ಅದನ್ನು. ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಅಂದರೆ ರೋಟ್ರಿದು ಒಂದು ಅಪೂರ್ವ ಒಂದು ಕಾರ್ಯಕ್ರಮ. ಅದು ಹೇಗೆಂದರೆ, 4 ಜನ ನಾನ್ ರೋಟೇರಿಯನ್ಸ್, ಒಬ್ಬರು ರೋಟೇರಿಯನ್ರ ನೇತೃತ್ವದಲ್ಲಿ ಪರದೇಶದಲ್ಲಿರುವ ಒಂದು ರೋಟರಿ ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿ 4 ವಾರ ಅಲ್ಲಿಯ ಕುಟುಂಬಗಳೊಟ್ಟಿಗೆ, ಪ್ರತಿ ವಾರ ಒಂದು ಕುಟುಂಬ ಅವರೊಟ್ಟಿಗೆ ಇರುವ ಒಂದು ಅವಕಾಶ. ಸೊ ಏನಾಗ್ತದೆ ಅಂದರೆ, ನಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಒಂದು ಸಿಗ್ತದೆ ಅಲ್ಲಿಯ ಕಲ್ಚರ್ನ ಬಗ್ಗೆ. ಒಂಥರ ನಾವು ರಾಯಭಾರಿಗಳಾಗಿ, ವಿ ಆರ್ ಕಲ್ಚರಲ್ ಅಂಬಾಸಿಡರ್ಸ್ ಆಫ್ ಅವರ್ ಡಿಸ್ಟ್ರಿಕ್ಟ್, ರೋಟರಿ ಡಿಸ್ಟ್ರಿಕ್ಟ್. ಸೊ ಹೇಗೆಂದರೆ, ಸುಮಾರು ಇಲ್ಲಿ ಆವಾಗ 70 ರಿಂದ 80 ರೋಟರಿ ಕ್ಲಬ್ ಇರ್ಬೋದು ರೋಟರಿ ಡಿಸ್ಟ್ರಿಕ್ಟ್ 3180ದಲ್ಲಿ. ಪ್ರತಿಯೊಂದು ಕ್ಲಬ್ಬಲ್ಲಿ ಕ್ಲಬ್ ಲೆವೆಲ್ ಸಿಲೆಕ್ಷನ್ ಆಗ್ತದೆ. ಮತ್ತು ಕ್ಲಬ್ ಲೆವೆಲ್ ವಿನ್ನರ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ ಫೈನಲಿಗೆ ಹೋಗುದು. ಅಲ್ಲಿ 10 ಜನ ರೋಟೇರಿಯನ್ರ ಪ್ಯಾನೆಲ್ ಇರ್ತದೆ. ಮತ್ತು ರೋಟ್ರಿ ಹೇಳಿದರೆ ರೋಟೇರಿಯನ್ಸ್ ಅಂಥ ಒಂದು ಸ್ಟ್ಯಾಂಡರ್ಡ್ನವರು, ಸೋ ಬ್ರೈಟ್ ಆ್ಯಂಡ್ ಸೋ ವೈಸ್ ಆ್ಯಂಡ್ ಸೋ ಇಂಟೆಲಿಜೆಂಟ್ ಪೀಪಲ್. ಸೊ ಅಂಥ ಒಂದು ಪ್ಯಾನೆಲನ್ನು ಫೇಸ್ ಮಾಡೋದೇ ಒಂಥರ, ಇಟ್ ಈಸ್ ಬೋತ್ ಅ ಪ್ಲೆಜರ್ ಆರ್ ಅ ಪ್ರಿವಿಲೇಜ್, ಎಟ್ ದ ಸೇಮ್ ಟೈಮ್ ಇಟ್ಸ್ ಅ ಚಾಲೆಂಜ್. ಸೊ ಆವಾಗ ಐ ಫೇಸ್ ದ 10 member panel. And they will ask you questions about everything ranging from current events to culture and religion etc. ಅಲ್ಲಿ ನನಗೆ ಭಾರತೀಯ ವಿದ್ಯಾಭವನದ ಶಿಕ್ಷಣ ಯೂಸ್ ಆಯಿತು.
ಯಾಕೆಂದರೆ ಅಲ್ಲಿ ಒಂದು ಕಂಪಲ್ಸರಿ ಪೇಪರ್ ಇರ್ತದೆ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತೇಳಿ. ನಾನು 2 ಕೋರ್ಸ್ಗಳಲ್ಲಿ ಆ ಪೇಪರ್ ಬರೀಬೇಕಾಯಿತು. ಸೊ ಅದೊಂದು ಅಲ್ಲಿ ಯೂಸ್ ಆಯಿತು. ಸೊ ಮತ್ತೆ ವೃತ್ತಿಯ ಬಗ್ಗೆ ಕ್ವೆಶ್ಚನ್ಸ್ ಕೇಳಿದರು, ಮತ್ತು ಕೆಲವು ಕರೆಂಟ್ ಇವೆಂಟ್ಸ್, ಮತ್ತು ಎಸ್ಪೆಷಲಿ ಇಂಡಿಯನ್ ಹಿಸ್ಟ್ರಿ, ಕಲ್ಚರ್ ಆ್ಯಂಡ್ ಹೆರಿಟೇಜ್ ನಾನೆಲ್ಲ ಓದಿದ್ದೆ. ಸೊ ಐ ಕುಡ್ ಆನ್ಸರ್ ದೋಸ್ ಕ್ವೆಶ್ಚನ್ಸ್ ವೆಲ್, ಆ್ಯಂಡ್ ಇನ್ ಇಟ್ಸ್ ವಿಸ್ಡಮ್ ದ ಪ್ಯಾನೆಲ್ ಡೀಮ್ಡ್ ಮೀ ಫಿಟ್ ಟು ರೆಪ್ರೆಸೆಂಟ್ ದ ಡಿಸ್ಟ್ರಿಕ್ಟ್. ನಾವು ಹೋದದ್ದು USA ಗೆ, ಅದು ಮಿಲೇನಿಯಂ ಟೀಮ್ ಅಂತ ಹೇಳಿದ್ದೆವು ನಾವು. 2000 ಹೋದದ್ದು ರೋಟರಿ ಡಿಸ್ಟ್ರಿಕ್ಟ್ 7950, ಅಂದರೆ ರೋಡ್ ಐಲ್ಯಾಂಡ್ ಆ್ಯಂಡ್ ಮ್ಯಾಸಚ್ಯೂಸೆಟ್ಸ್ ಇನ್ USA. 1 ತಿಂಗಳ ಕಾಲ 4 ಅಮೆರಿಕನ್ ಕುಟುಂಬಗಳೊಟ್ಟಿಗೆ ವಾಸ ಮಾಡಿದ ಅನುಭವ. ಹೌದು ಸ್ನೇಹಿತರೆ, ಬಹಳ ವಿಶೇಷ ಅಂತ ನಂಗೆ ಅನಿಸ್ತಾ ಇದೆ, ಅದ್ಭುತ ಅಂತ ಅನಿಸ್ತಾ ಇದೆ. ಜೊತೆಗೆ ತುಂಬ ಮೋಟಿವೇಶನ್ ಕೂಡ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಜೊತೆ ಕೂತು ಮಾತಾಡ್ತಾ ಇದ್ದೇನೆ. ಅಕಾಡೆಮಿಕ್ಸಲ್ಲಿ ಲೆಜೆಂಡ್ ಅಂತ ಭಾಳ ವಿಶೇಷವಾಗಿ ಪರಿಗಣಿಸ್ತೇನೆ. ಅವರ ಈಗಿನ ಟಾಪಿಕ್ಸ್ಗಳು, ಹವ್ಯಾಸಗಳು ತುಂಬ ಅದ್ಭುತವಾಗಿದೆ, ಪ್ಯಾಷನ್ಸ್ ತುಂಬ ಅದ್ಭುತವಾಗಿದೆ. ಅವರು ಇವತ್ತು ಕೂಡ ಭಾರತೀಯ ಸಂಸ್ಕೃತಿಯನ್ನು ಆವಾಹನೆ ಮಾಡಿಕೊಂಡಿದ್ದಾರೆ. ಸೊ ಭಾರತೀಯ ಫುಡ್ ಹ್ಯಾಬಿಟ್ಸ್ ಅವರಿಗೆ ಭಾಳ ಪ್ರೀತಿ ಇದೆ. ಕರ್ನಾಟಕ ಸಂಗೀತವನ್ನು ಕೇಳ್ತಾರೆ, ಸಿನಿಮಾ ಹಾಡುಗಳನ್ನು ಕೇಳ್ತಾರೆ, ಕನ್ನಡವನ್ನು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಜೊತೆಗೆ ಅವರ ರುಟೀನ್ಗಳು ಬಹಳ ರೋಮಾಂಚಕವಾಗಿರ್ತಕ್ಕಂಥದ್ದು. ಅವರ ಒಳಗೆ ಒಂದು ಸ್ವಚ್ಛತಾ ಪ್ರಜ್ಞೆ ಇದೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಭಾರತೀಯ ಆಧ್ಯಾತ್ಮವನ್ನು ಅಭ್ಯಾಸ ಮಾಡ್ಕೋತಾ ಇದ್ದಾರೆ. ಇದನ್ನೆಲ್ಲ ಒಂದು ಕಡೆ ಸಮೀಕರಿಸಿದರೆ ಮೌಂಟ್ ಎವರೆಸ್ಟ್ ಕಣ್ಣ ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಸ್ಕೈಸ್ ದ ಲಿಮಿಟ್ ಅಂತ ಭಾವಿಸ್ಕೊಳ್ತೇನೆ. ಒಂದು ಸಣ್ಣ ಬ್ರೇಕ್ ತಗೋತಾ ಇದ್ದೇನೆ. ಬ್ರೇಕ್ ನಂತರ ಅಂತಿಮ ಚರಣದ ಮಾತುಕತೆ ಬಾಕಿ ಇದೆ.